ರಾಷ್ಟ್ರ ಕಂಡ ಶ್ರೇಷ್ಠ ವಿಜ್ಞಾನಿ, ಅದೇ ರೀತಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದರು. 2020 ವೇಳೆಗೆ ಭಾರತ ಇಡೀ ವಿಶ್ವದಲ್ಲೇ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತದೆ. ಅದಕ್ಕೆ ಅವರು ಕೊಡುವಂಥ ಉದ್ದೇಶ ಅಂದರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಅಂದರೆ ಯುವ ಸಂಪತ್ತು ನಮ್ಮ ದೇಶದಲ್ಲಿದೆ, 60% ಹೆಚ್ಚು. ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ನೋಡುವಾಗ ತಮ್ಮನ್ನು ಸೇರಿಸಿಕೊಂಡು ಯುವಕರನ್ನು ಕಣಕ್ಕಿಳಿಸಿ, ಇದು ಬಹುಶಃ ಕಲಾಂರವರ ಕನಸನ್ನು ನನಸಾಗಿಸುವ ಪ್ರಯತ್ನವ. ನಿಮಗೆ ನಿರೀಕ್ಷೆ ಇತ್ತು ಈ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗ್ತದೆ, ಅದು ಕೂಡ ಭಾರತೀಯ ಜನತಾ ಪಕ್ಷ ಅಂತ ರಾಷ್ಟ್ರೀಯ ಪಕ್ಷದಲ್ಲಿ? ನಾನೊಬ್ಬ ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ, ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ, ಧರ್ಮ ಜಾಗರಣದ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷನಾಗುವಂಥ ಅವಕಾಶವನ್ನು ಹಿರಿಯರು ಒದಗಿಸಿಕೊಟ್ಟರು, ಸಂಘಟನೆ ಒದಗಿಸಿಕೊಟ್ಟಿದೆ. ಪ್ರಾಮಾಣಿಕವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೆಲಸ ಮಾಡಿದ್ದೇನೆ. ನನ್ನ ಮನೆ, ನನ್ನ ತಾಯಿ, ನನ್ನ ತಂದೆ ಹಿಂದಿನಿಂದಲೂ ಪರಿವಾರ ಸಂಘಟನೆಯಲ್ಲಿ ಜೋಡಿಸಿಕೊಂಡು ಬಂದಿರತಕ್ಕಂಥ ಮನೆ ನಂದು. ಆ ಸಂಸ್ಕಾರವೇ ನನಗೆ ಇವತ್ತಿನವರೆಗೂ ನನ್ನನ್ನು ಬೆಳೆಸಿರತಕ್ಕಂಥದ್ದು. ಪ್ರಾಯಶಃ ನಾನು ಮಾಡಿರ್ತಕ್ಕಂಥ ಕೆಲಸ ಮತ್ತು ಬೆಳೆಯಬಹುದು ಇವನು ಎನ್ನುವಂಥ ಆಸೆಯಿಂದ ಈ ಸಲ ಪಕ್ಷ, ಸಂಘಟನೆ, ಹಿರಿಯರು, ಸಂಘ ಪರಿವಾರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಅವಕಾಶ ನಾನು ನಿರೀಕ್ಷೆ ಮಾಡಿದ್ದೇನೆ ಅಂತ ಕೇಳಿದರೆ ಖಂಡಿತ ನಾವು ಸ್ವಯಂ ಸೇವಕರು ನಿರೀಕ್ಷೆ ನಾವು ಮಾಡೋದಿಲ್ಲ. ನಾವು ಕೆಲಸವನ್ನು ಮಾಡಿಕೊಂಡು ಹೋಗ್ತೇವೆ, ಸಂಘಟನೆ ಗುರುತಿಸ್ತದೆ. ಇದು ಕೂಡ ಹೊಸ ಜವಾಬ್ದಾರಿ ಅಂತ ಸ್ವೀಕಾರ ಮಾಡಿದ್ದೇನೆ. ಆ ಜವಾಬ್ದಾರಿ ಕೊಡತಕ್ಕಂಥ ದೃಷ್ಟಿಯಲ್ಲಿ ಹಿರಿಯರು ತುಂಬ ಯೋಚನೆಗಳನ್ನು ಮಾಡಿರ್ತಾರೆ. ಆ ಯೋಚನೆಯಿಂದಾಗಿ ಇವತ್ತು ನನಗೆ ಆ ಅವಕಾಶವನ್ನು ಹಿರಿಯರು ಮತ್ತು ಸಂಘಟನೆ, ಪಕ್ಷ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಬಹಳಷ್ಟು ವರ್ಷಗಳಿಂದ ಹೇಳಿಕೊಂಡು ಬರ್ತಾ ಇರುವಂಥದ್ದು ಘೋಷವಾಕ್ಯ ಭಾರತವನ್ನು ರಾಮರಾಜ್ಯವನ್ನಾಗಿಸಬೇಕು, ಮತ್ತೆ ರಾಮರಾಜ್ಯವನ್ನಾಗಿಸಬೇಕು. ಅದರಲ್ಲಿ ಮತ್ತೊಂದು ಮಾತನ್ನು ಗಾಂಧೀಜಿಯವರು ಹೇಳಿದರು, ಡೆಲ್ಲಿ ಉದ್ಧಾರ ಆಗಬೇಕಾದ್ರೆ ಮೊದಲು ಹಳ್ಳಿ ಉದ್ಧಾರ ಆಗಬೇಕು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಈಗಾಗಲೇ ಹೇಳಿದರೆ 81 ಹಳ್ಳಿಗಳಿದ್ದಾರೆ. ಹಳ್ಳಿಗಳ ಉದ್ಧಾರಕ್ಕೆ ಯಾವ ರೀತಿ ಕ್ರಮಗಳು? ಯಾಕಂದರೆ ಈಗಾಗಲೇ ಸಾಕಷ್ಟು ಕಡೆಗಣನೆಗೆ ಒಳಗಾಗಿದೆ ಈ ಒಂದು ಬೆಳ್ತಂಗಡಿ ಪರಿಸರ. ನೋಡಿ, ಬೆಳ್ತಂಗಡಿಯಲ್ಲಿ ಸುಮಾರು 81 ಗ್ರಾಮಗಳಿದೆ. ನೀವೊಂದು ಸಲ ಸುತ್ತಕೊಂಡು ಬಂದರೆ 81 ಗ್ರಾಮಗಳಲ್ಲೂ ರಸ್ತೆಯ ಗುಣಮಟ್ಟ ಹೇಗಿದೆ, ರಸ್ತೆ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ನೀವು ನೋಡಲಿಕ್ಕೆ ಸಾಧ್ಯ ಇದೆ. ಡಾಮರೀಕರಣ ಇಲ್ಲ, ಪ್ರಸ್ತಾವ ಇದೆ, ಡಾಮರೀಕರಣಗಳಿಲ್ಲ, ರಸ್ತೆಗಳಿಗೆ ಸೇತುವೆ ಇಲ್ಲ, ರಸ್ತೆಗಳು ಗುಂಡಿ ಬಿದ್ದು ಹೋಗದಂಥ ಸ್ಥಿತಿಯಲ್ಲಿ ಬೆಳ್ತಂಗಡಿಯ ಎಲ್ಲ ಆಲ್ಮೋಸ್ಟ್ 81 ಗ್ರಾಮಗಳಲ್ಲಿ ಈ ಸ್ಥಿತಿ ಇದೆ. ರಸ್ತೆ ಅಭಿವೃದ್ಧಿ ಮಾಡಬೇಕು, ರಸ್ತೆಯ ಮೂಲಕ ಗ್ರಾಮದ ಅಭಿವೃದ್ಧಿ ಕಲ್ಪನೆ ಕೊಟ್ಟಿರತಕ್ಕಂಥದ್ದು ವಾಜಪೇಯಿಯವರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇವತ್ತು ಹಳ್ಳಿ ಯಾವುದೋ ಒಂದು ಕುಗ್ರಾಮ, ಅಲ್ಲಿಂದ ಜನ ತಾಲೂಕು ಪ್ರದೇಶ, ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾದ್ರೆ ಕೊಡುಗೆ ಪ್ರಧಾನಮಂತ್ರಿ ವಾಜಪೇಯಿಯವರದು. ಇವತ್ತಿಗೂ ಗ್ರಾಮಗಳಲ್ಲಿರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆದರೆ ಗ್ರಾಮದ ಅಭಿವೃದ್ಧಿ ಏನು ರಾಮರಾಜ್ಯದ ಕಲ್ಪನೆ, ಅದೇ ರಾಮರಾಜ್ಯದ ಕಲ್ಪನೆ. ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ರಸ್ತೆ, ವಿದ್ಯುತ್ತು, ನೀರಾವರಿ, ಈ ಥರದ್ದು ಕಲ್ಪನೆಯನ್ನು ಮಾಡಿದರೆ ಖಂಡಿತವಾಗಿಯೂ ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಆಗ್ತದೆ. ಒಂದು ಆರೋಪ ಇದೆ ಈ ಕ್ಷೇತ್ರಕ್ಕಲ್ಲ, ಭಾರತೀಯ ಜನತಾ ಪಕ್ಷದವರು ಕೇವಲ ಭಾವನಾತ್ಮಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಜನರ ಭಾವನೆಗಳಲ್ಲಿ ಚಲ್ಲಾಟ ಆಡ್ತಾರೆ. ಈ ಬಾರಿ ಕೂಡ 22 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅನ್ನೋ ವಿಷಯವನ್ನು ಮುಂದಿಡ್ತಾರೆ, ಬದಲಾಗಿ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇಲ್ಲ. ತಾವೇನು ಹೇಳ್ತೀರಿ? ನೀವು ಇಷ್ಟೊತ್ತು ನನ್ನ ಜೊತೆ ಮಾತಾಡಿದಿರಿ. ನಾನು ಮಾತಾಡಿದ್ರಲ್ಲಿ ಅಭಿವೃದ್ಧಿನೇ ಬಿಟ್ಟರೆ ಬೇರೆ ಯಾವುದೂ ತಮಗೆ ಯಾವುದೇ ಮಾತಾಡಲಿಲ್ಲ. ಇವತ್ತು ನಾನು ಮಾತ್ರ ಅಲ್ಲ, 224 ವಿಧಾನಸಭಾ ಕ್ಷೇತ್ರದಲ್ಲಿರತಕ್ಕಂಥ ಅಭ್ಯರ್ಥಿಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಒಟ್ಟು ರಾಜ್ಯದ ಪ್ರಣಾಳಿಕೆ ಇರ್ಬೋದು, ಅಭಿವೃದ್ಧಿಯ ಕಡೆಗೆ ಇದೆ. ನಮಗೆ ಅಭಿವೃದ್ಧಿ ಅಂತ ಹೇಳಿದರೆ ನಮಗೆ ಯಾರೋ ಬೇರೆ ಉದಾಹರಣೆಗಳು ಬೇರೆ. ನರೇಂದ್ರ ಮೋದಿ ಅಂತ ಹೇಳಿದರೆ ಅಭಿವೃದ್ಧಿ ಅಂತ ಹೇಳಿದರೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಅಭಿವೃದ್ಧಿಯ ಪರವಾಗಿರತಕ್ಕಂಥದ್ದು. ಗ್ರಾಮಗಳ ಮೂಲಕ ರಾಮರಾಜ್ಯದ ಕಲ್ಪನೆಯನ್ನು ಮಾಡತಕ್ಕಂಥ ದೃಷ್ಟಿಯಲ್ಲಿ ಕೆಲಸ ಮಾಡತಕ್ಕಂಥ ಪಾರ್ಟಿ. ಹಿಂದುತ್ವ ಭಾರತೀಯ ಜನತಾ ಪಾರ್ಟಿಯ ಉಸಿರೋದು. ಹಿಂದುತ್ವಕ್ಕೋಸ್ಕರನೇ ನಾವು ಪಕ್ಷ, ಸಂಘಟನೆ, ಕಾರ್ಯಕರ್ತರು, ಯಾವುದೇ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆ ತುಡಿತದಲ್ಲೇ ಕೆಲಸ ಮಾಡತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರು. ಮಾತಿನ ಮಧ್ಯೆ ಒಂದು ಆಕ್ಷೇಪ ಇದೆ ಕೆಲವರದ್ದು, ಹಿಂದುತ್ವ ಅಂದರೆ ಏನು? ಭಾರತೀಯ ಜನತಾ ಪಕ್ಷದ ಹಿಂದೂಗಳೇ ಬೇರೆನಾ ಅಥವಾ ಭಾರತದಲ್ಲಿರೋರಲ್ಲಿ ಹಿಂದೂಗಳಲ್ವಾ? ಈ ಪ್ರಶ್ನೆಗೆ ಉತ್ತರವನ್ನು ಬಯಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಅಂತ ಹೇಳಿದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಹಿಂದೂಗಳು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಮತಗಳ ಮಧ್ಯೆ
ಅಂತರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಈ ದೇಶದಲ್ಲಿರ್ತಕ್ಕಂಥ, ಈ ದೇಶಕ್ಕೆ ಪ್ರಾಮಾಣಿಕವಾಗಿ ಈ ದೇಶವನ್ನು ಒಪ್ಪಿಕೊಂಡು ಈ ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಭಾರತೀಯರು, ಇಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಹಿಂದೂಗಳು. ಹಿಂದೂ ಅಂತ ಹೇಳಿದರೆ ಒಂದು ಧರ್ಮ ಅಲ್ಲ ಅಂತೇಳಿ ಸುಪ್ರೀಂ ಜೀವನ ಪದ್ಧತಿ ಇದು. ಇಲ್ಲಿ ಹಿಂದೂಗಳ ಜೀವನ ಪದ್ಧತಿಗಳಿರ್ಬೋದು, ಮುಸಲ್ಮಾನರ ಜೀವನ ಪದ್ಧತಿಗಳಿರ್ಬೋದು, ಕ್ರಿಶ್ಚಿಯನ್ರ ಜೀವನ ಪದ್ಧತಿಗಳು, ಎಲ್ಲ ಜೀವನ ಪದ್ಧತಿಗಳು ಎಲ್ಲಕ್ಕೂ ಒಂದಕ್ಕೊಂದು ಸಾಮ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಇರೋದು ಭಾರತದಲ್ಲಿ. ಆ ಕಾರಣಕ್ಕೋಸ್ಕರನೇ ಹಿಂದುತ್ವ ಎನ್ನುವಂಥದ್ದು ಅದೊಂದು ಜೀವನ ಪದ್ಧತಿ. ಇಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ಜೀವನ ಪದ್ಧತಿಗೂ ವಿದೇಶದಲ್ಲಿರ್ತಕ್ಕಂಥ ಬೇರೆ ದೇಶಗಳಲ್ಲಿರ್ತಕ್ಕಂಥ ಮುಸಲ್ಮಾನರ ಜೀವನ ಪದ್ಧತಿ ವ್ಯತ್ಯಾಸ ಇದೆ. ಇಲ್ಲಿ ವಾಸಿಸ್ತಕ್ಕಂಥ ಮುಸಲ್ಮಾನರು ಭಾರತೀಯ ಜೀವನ ಶೈಲಿಗೆ ಸಾಮೀಪ್ಯವಾಗಿ ಅವರ ಜೀವನ ಶೈಲಿ ಇದೆ. ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ರು ಭಾರತೀಯ ವಿಚಾರಧಾರೆಗಳೊಟ್ಟಿಗೆ ಅವರ ಜೀವನ ಪದ್ಧತಿ ಇದೆ. ಹಿಂದೂ ಎನ್ನುವಂಥದ್ದು, ಹಿಂದೂಗಳು ಏನು ಬಹುಸಂಖ್ಯಾತರಾಗಿದೆ ಈ ದೇಶದಲ್ಲಿ, ಈ ಹಿಂದೂಗಳ ಏನು ಜೀವನ ಶೈಲಿ ಇದೆ ಅದೇ ಶೈಲಿಯಲ್ಲಿ ಮುಸಲ್ಮಾನರದ್ದು ಮತ್ತು ಕ್ರಿಶ್ಚಿಯನ್ರದ್ದು ಇರತಕ್ಕಂಥದ್ದು. ಅದರಿಂದಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಹಿಂದೂಗಳು. ಭಾರತೀಯ ಜನತಾ ಪಾರ್ಟಿ ಅದನ್ನೇ ಹೇಳ್ತಾ ಇರೋದು. ಹಿಂದೂಗಳು ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಈ ಸಂಸ್ಕೃತಿಗೋಸ್ಕರ ಯಾರು ಜೀವನ ಮತ್ತು ಸಮಾಜಕ್ಕೆ ಈ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳು. ಯಾರು ಈ ಪರವಾಗಿ ಜೀವನವನ್ನು ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳು ಅನ್ನುವಂಥದ್ದೇ ಭಾರತೀಯ ಜನತಾ ಪಾರ್ಟಿ ವಿಚಾರದಲ್ಲಿ.